ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಸಂಖ್ಯೆಗಳನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಅನಿಶ್ಚಿತ ಭವಿಷ್ಯತ್ ಕಾಲವನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಇವತ್ತಿನ ಪಾಠ ಶುರು ಮಾಡುವ ಮೊದಲು ಕಳೆದ ವಿಡಿಯೋದಲ್ಲಿದ್ದ ತುಳು ಪರೀಕ್ಷೆಯ ಸರಿಯಾದ ಉತ್ತರಗಳನ್ನು ಒಮ್ಮೆ ನೋಡಿ ಬರುವ. ಪ್ರಶ್ನೆ 1. ತಾಯಿ ಈ ಪದವನ್ನು ತುಳುವಿಗೆ ಅನುವಾದಿಸಿ. ಉತ್ತರ ಅಪ್ಪೆ. ಪ್ರಶ್ನೆ 2. ಮನೆ ಈ ಪದವನ್ನು ತುಳುವಿಗೆ ಅನುವಾದಿಸಿ. ಉತ್ತರ ಇಲ್ಲು. ಪ್ರಶ್ನೆ 3. ಸುದೆ ಈ ಪದವನ್ನು ಕನ್ನಡಕ್ಕೆ ಅನುವಾದಿಸಿ. ಉತ್ತರ ನದಿ. ಪ್ರಶ್ನೆ 4. ಬಾಲೆ ಈ ಪದವನ್ನು ಕನ್ನಡಕ್ಕೆ ಅನುವಾದಿಸಿ. ಉತ್ತರ ಮಗು. ಪ್ರಶ್ನೆ 5. ಯಾನ ಸಾಲೆರ್ದು ಬತ್ತೆ ಇಲ್ಲಿ ಸಾಲೆರ್ದು ಎಂಬ ಪದ ಕನ್ನಡದಲ್ಲಿ. ಉತ್ತರ ಶಾಲೆಯಿಂದ. ಪ್ರಶ್ನೆ 6. ನಿನ್ನ ಪುದರ್ ಎಂಚಿನ ಇಲ್ಲಿ ನಿನ್ನ ಎಂಬ ಪದ ಕನ್ನಡದಲ್ಲಿ. ಉತ್ತರ ನಿನ್ನ. ಪ್ರಶ್ನೆ 7. ಆಯೆ ಈ ಸರ್ವನಾಮದ ಸಂವಹನ ವಿಭಕ್ತಿ. ಉತ್ತರ ಆಯಡ. ಪ್ರಶ್ನೆ 8. ಆಯೆ ಎಂಬ ಸರ್ವನಾಮ ಬಳಸಿ ಮಲ್ಪು ಎಂಬ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡಿರಿ. ಉತ್ತರ ಮಲ್ಪುವೆ. ಪ್ರಶ್ನೆ 9. ಅಕುಲು ಎಂಬ ಸರ್ವನಾಮ ಬಳಸಿ ಪರು ಎಂಬ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡಿರಿ. ಉತ್ತರ ಪರ್ಪೆರ್. ಪ್ರಶ್ನೆ 10. ನಿಕುಲು ಎಂಬ ಸರ್ವನಾಮ ಬಳಸಿ ನಲಿಪು ಎಂಬ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಮಾಡಿರಿ. ಉತ್ತರ ನಲಿಪುವರ್. ಪ್ರಶ್ನೆ 11. ಅಕುಲು ಲೆಪ್ಪುವೆರ್ ಕನ್ನಡಕ್ಕೆ ಅನುವಾದಿಸಿ. ಉತ್ತರ ಅವರು ಕರೆಯುತ್ತಾರೆ. ಪ್ರಶ್ನೆ 12. ನಾನು ಚೆನ್ನಾಗಿದ್ದೇನೆ ತುಳುವಿಗೆ ಅನುವಾದಿಸಿ. ಉತ್ತರ ಯಾನ್ ಹುಷಾರುಲ್ಲೆ ಅಥವಾ ಯಾನ್ ಸೌಖ್ಯ. ಪ್ರಶ್ನೆ 13. ಆಲು ಎಂಬ ಸರ್ವನಾಮ ಬಳಸಿ ತಿಣು ಎಂಬ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ನಿಷೇಧಾರ್ಥಕ ಕ್ರಿಯಾರಚನೆ ಮಾಡಿರಿ. ಉತ್ತರ ತಿಣ್ಪುಜಲ್. ಪ್ರಶ್ನೆ 14. ಯಾನು ಎಲ್ಲೆ ಡ್ಯಾಶ್ ಈ ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಪದವನ್ನು ಆಯ್ಕೆ ಮಾಡಿರಿ. ಉತ್ತರ ಪೋಪೆ. ಪ್ರಶ್ನೆ 15. ಆರು ಎನಡ ಡ್ಯಾಶ್ ಈ ವಾಕ್ಯವನ್ನು ಪೂರ್ತಿಗೊಳಿಸಲು ಸರಿಯಾದ ಪದವನ್ನು ಆಯ್ಕೆ ಮಾಡಿರಿ. ಉತ್ತರ ಪಾತೆರುಜೆರ್. ಪ್ರಶ್ನೆ 16. ಆಯೆ ಬರ್ಪುಜೆ ಈ ವಾಕ್ಯವನ್ನು ಪ್ರಶ್ನಾರ್ಥಕ ರೂಪಕ್ಕೆ ಬದಲಾಯಿಸಿರಿ. ಉತ್ತರ ಆಯೆ ಬರ್ಪುಜೆನ ಅಥವಾ ಆಯೆ ಬರ್ಪುಜೆನೆ. ಪ್ರಶ್ನೆ 17. ಅಕುಲು ಕೇನುವೆರ್ ಈ ವಾಕ್ಯವನ್ನು ಪ್ರಶ್ನಾರ್ಥಕ ರೂಪಕ್ಕೆ ಬದಲಾಯಿಸಿರಿ. ಉತ್ತರ ಅಕುಲು ಕೇನುವೆರ ಅಥವಾ ಅಕುಲು ಕೇನುವೆರೆ. ಪ್ರಶ್ನೆ 18. 15 ಈ ಸಂಖ್ಯೆಯನ್ನು ತುಳುವಿನಲ್ಲಿ ಬರೆಯಿರಿ. ಉತ್ತರ 15. ಪ್ರಶ್ನೆ 19. 36 ಈ ಸಂಖ್ಯೆಯನ್ನು ತುಳುವಿನಲ್ಲಿ ಬರೆಯಿರಿ. ಉತ್ತರ 30. ಪ್ರಶ್ನೆ 20. 157 ಈ ಸಂಖ್ಯೆಯನ್ನು ತುಳುವಿನಲ್ಲಿ ಬರೆಯಿರಿ. ಉತ್ತರ 157. ಪ್ರಶ್ನೆ 21. 1360 ಈ ಸಂಖ್ಯೆಯನ್ನು ತುಳುವಿನಲ್ಲಿ ಬರೆಯಿರಿ. ಉತ್ತರ 1350. ಪ್ರಶ್ನೆ 22. ಆಯೆ ಡ್ಯಾಶ್ ಬಡವೆ ಅವನು ಒಬ್ಬ ಬಡವ ಬಿಟ್ಟ ಪದ ತುಂಬಿರಿ. ಉತ್ತರ ವರಿ. ಪ್ರಶ್ನೆ 23. ಆಲು ಡ್ಯಾಶ್ ಟೀಚರ್ ಅವಳು ಒಬ್ಬಳು ಶಿಕ್ಷಕಿ ಬಿಟ್ಟ ಪದ ತುಂಬಿರಿ. ಉತ್ತರ ಒರ್ತಿ. ಪ್ರಶ್ನೆ 24. ಮೂರನೇ ದಿನ ತುಳುವಿಗೆ ಅನುವಾದಿಸಿ. ಉತ್ತರ ಮೂಜನೆ ದಿನ. ಪ್ರಶ್ನೆ 25. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ ತುಳುವಿಗೆ ಅನುವಾದಿಸಿ. ಉತ್ತರ ಪಕ್ಕಿಲು ಆಕಾಶಡು ರಾಪ. ಪ್ರಶ್ನೆ 26. ನಾನು ನಿನಗೆ ಕಾಯುತ್ತೇನೆ ತುಳುವಿಗೆ ಅನುವಾದಿಸಿ. ಉತ್ತರ ಯಾನು ನಿಕ್ಕ ಕಾಪುವೆ. ಪ್ರಶ್ನೆ 27. ಅವರು ಚಹಾ ಕುಡಿಯುವುದಿಲ್ಲ ತುಳುವಿಗೆ ಅನುವಾದಿಸಿ. ಉತ್ತರ ಅಕುಲು ಚಹಾ ಪರ್ಪುಜೆರ್. ಪ್ರಶ್ನೆ 28. ನಾನು ತುಳು ಕಲಿಯುತ್ತೇನೆ ತುಳುವಿಗೆ ಅನುವಾದಿಸಿ. ಉತ್ತರ
ಯಾನತ್ತುಲು ಕಲ್ಪುವೆ. ಪ್ರಶ್ನೆ 29. ಎಂಕ್ ಬಾಜಿಲ್ ಆಪುಂಡು. ಕನ್ನಡಕ್ಕೆ ಅನುವಾದಿಸಿ. ಉತ್ತರ: ನನಗೆ ಬಾಯಾರಿಕೆಯಾಗುತ್ತದೆ. ಪ್ರಶ್ನೆ 30. ಆಯೆ 1 ಗಂಟೆಗೆ ಬರ್ಪೆ. ಕನ್ನಡಕ್ಕೆ ಅನುವಾದಿಸಿ. ಉತ್ತರ: ಅವನು 1 ಗಂಟೆಗೆ ಬರುತ್ತಾನೆ. ಪರೀಕ್ಷೆ ತುಂಬ ಸುಲಭವಾಗಿತ್ತೆಂದು ಭಾವಿಸುತ್ತೇನೆ. ಸರಿ, ಈಗ ಇವತ್ತಿನ ಪಾಠಕ್ಕೆ ವಾಪಸ್ ಬರುವ. ನಾವು ಈಗಾಗಲೇ ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲವನ್ನು ಕಲಿತಿದ್ದೇವೆ. ನಾನು ಮೊದಲೇ ಹೇಳಿದಾಗೆ ತುಳುವಿನಲ್ಲಿ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಭವಿಷ್ಯತ್ ಕಾಲದ ಬಗ್ಗೆ ಮಾತನಾಡಲು ಕೂಡ ಉಪಯೋಗಿಸುತ್ತಾರೆ. ಉದಾಹರಣೆಗೆ, ಯಾನು ಏಪಲ ಬರ್ಪೆ, ನಾನು ಯಾವಾಗಲೂ ಬರುತ್ತೇನೆ. ಇದು ಸಾಮಾನ್ಯ ವರ್ತಮಾನ ಕಾಲದಲ್ಲಿದೆ. ಯಾನು ಎಲ್ಲ ಬರ್ಪೆ, ನಾನು ನಾಳೆ ಬರುತ್ತೇನೆ. ಇದು ನಿಶ್ಚಿತ ಭವಿಷ್ಯತ್ ಕಾಲದಲ್ಲಿದೆ. ಇವತ್ತು ನಾವು ತುಳುವಿನಲ್ಲಿ ಭವಿಷ್ಯತ್ ಕಾಲದ ಕ್ರಿಯಾರಚನೆಯನ್ನು ಕಲಿಯುತ್ತಿದ್ದೇವೆ. ಈ ಕ್ರಿಯಾರಚನೆಯನ್ನು ಮುಖ್ಯವಾಗಿ ಸಂಭವನೀಯತೆ ಅಥವಾ ಅನಿಶ್ಚಿತತೆಯನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತದೆ. ಹಾಗಾಗಿ ನಾನು ಇದನ್ನು ಅನಿಶ್ಚಿತ ಭವಿಷ್ಯತ್ ಕಾಲ ಎಂದು ಕರೆಯುತ್ತೇನೆ. ನೀವು ಪಾಠ 3 ಸಾಮಾನ್ಯ ವರ್ತಮಾನ ಕಾಲ ಈ ಪಾಠವನ್ನು ಓದಿದ್ದರೆ ನಿಮಗೆ ಗೊತ್ತಿರಬಹುದು. ನಾವು ಕ್ರಿಯಾಪದಗಳನ್ನು 2 ಭಾಗಗಳಾಗಿ ವಿಂಗಡಿಸಿದ್ದೇವೆ, ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ಎಂದು. ಕ್ಲಾಸ್ ಎ ಕ್ರಿಯಾಧಾತುಗಳಿಗೆ ಪು ಪ್ರತ್ಯಯ ಮತ್ತು ಕ್ಲಾಸ್ ಬಿ ಕ್ರಿಯಾಧಾತುಗಳಿಗೆ ಉ ಪ್ರತ್ಯಯ ಸೇರಿಸಿ ಕ್ರಿಯಾಪದ ರಚಿಸಲಾಗುತ್ತದೆ. ಸಾಮಾನ್ಯ ವರ್ತಮಾನ ಕಾಲ ಕ್ಲಾಸ್ ಎ ಕ್ರಿಯಾಧಾತು ಪ್ಲಸ್ ಪು ಪ್ಲಸ್ ಆಖ್ಯಾತ ಪ್ರತ್ಯಯ. ಕ್ಲಾಸ್ ಬಿ ಕ್ರಿಯಾಧಾತು ಪ್ಲಸ್ ಉ ಪ್ಲಸ್ ಆಖ್ಯಾತ ಪ್ರತ್ಯಯ. ಭವಿಷ್ಯತ್ ಕಾಲದಲ್ಲಿ ಕ್ರಿಯಾಪದ ರಚಿಸಲು ಕ್ಲಾಸ್ ಎ ಕ್ರಿಯಾಧಾತುಗಳಿಗೆ ಉ ಪ್ರತ್ಯಯ ಸೇರಿಸಲಾಗುತ್ತದೆ ಮತ್ತು ಕ್ಲಾಸ್ ಬಿ ಕ್ರಿಯಾಧಾತುಗಳಿಗೆ ಯಾವುದೇ ಪ್ರತ್ಯಯ ಇಲ್ಲ. ನೇರವಾಗಿ ಆಖ್ಯಾತ ಪ್ರತ್ಯಯ ಅಥವಾ ಪರ್ಸನಲ್ ಎಂಡಿಂಗ್ ಅನ್ನು ಕ್ರಿಯಾಧಾತುವಿಗೆ ಸೇರಿಸಲಾಗುತ್ತದೆ. ಭವಿಷ್ಯತ್ ಕಾಲ ಕ್ಲಾಸ್ ಎ ಕ್ರಿಯಾಧಾತು ಪ್ಲಸ್ ಉ ಪ್ಲಸ್ ಆಖ್ಯಾತ ಪ್ರತ್ಯಯ. ಕ್ಲಾಸ್ ಬಿ ಕ್ರಿಯಾಧಾತು ಪ್ಲಸ್ ಆಖ್ಯಾತ ಪ್ರತ್ಯಯ. ಸರಿ, ಈಗ ಭವಿಷ್ಯತ್ ಕಾಲದ ಆಖ್ಯಾತ ಪ್ರತ್ಯಯ ಅಥವಾ ಪರ್ಸನಲ್ ಎಂಡಿಂಗ್ ಅನ್ನು ಕಲಿಯುವ. ನಾವು ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಯಾವ ಆಖ್ಯಾತ ಪ್ರತ್ಯಯಗಳನ್ನು ಕಲಿತಿದ್ದೇವೆ ಅದೇ ಆಖ್ಯಾತ ಪ್ರತ್ಯಯಗಳನ್ನು ಭವಿಷ್ಯತ್ ಕಾಲಕ್ಕೂ ಉಪಯೋಗಿಸಲಾಗುತ್ತದೆ. ಕೇವಲ ನಪುಂಸಕ ಏಕವಚನ ಪದಗಳಿಗೆ ಉಪಯೋಗಿಸುವ ಆಖ್ಯಾತ ಪ್ರತ್ಯಯದಲ್ಲಿ ಬದಲಾವಣೆ ಇದೆ. ಉತ್ತಮ ಪುರುಷ ಏಕವಚನ ಯಾನು, ಇದರ ಪರ್ಸನಲ್ ಎಂಡಿಂಗ್ ಎ. ಮಧ್ಯಮ ಪುರುಷ ಏಕವಚನ ಇ, ಇದರ ಪರ್ಸನಲ್ ಎಂಡಿಂಗ್ ಅ. ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಆಯೆ ಅಥವಾ ಇಂಬೆ, ಪರ್ಸನಲ್ ಎಂಡಿಂಗ್ ಎ. ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಆಲು ಅಥವಾ ಮೋಲು, ಪರ್ಸನಲ್ ಎಂಡಿಂಗ್ ಅಲ್. ಪ್ರಥಮ ಪುರುಷ ನಪುಂಸಕ ಏಕವಚನ ಅವು ಅಥವಾ ಒಂದು, ಪರ್ಸನಲ್ ಎಂಡಿಂಗ್ ಉ. ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಉಂಡು ಎಂದಿತ್ತು, ಭವಿಷ್ಯತ್ ಕಾಲದಲ್ಲಿ ಉ ಅಂತ ಬದಲಾಗಿದೆ. ಉತ್ತಮ ಪುರುಷ ಬಹುವಚನ ನಮ ಅಥವಾ ಎಂಕುಲು, ಪರ್ಸನಲ್ ಎಂಡಿಂಗ್ ಆ. ಮಧ್ಯಮ ಪುರುಷ ಬಹುವಚನ ನಿಕುಲು ಅಥವಾ ಈರ್, ಪರ್ಸನಲ್ ಎಂಡಿಂಗ್ ಅರ್. ಪ್ರಥಮ ಪುರುಷ ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಬಹುವಚನ ಅಕುಲು ಮೊಕುಲು ಆರು ಅಥವಾ ಮೇರ್, ಪರ್ಸನಲ್ ಎಂಡಿಂಗ್ ಏರ್. ಪ್ರಥಮ ಪುರುಷ ನಪುಂಸಕ ಬಹುವಚನ ಐಕುಲು ಅಥವಾ ನೈಕುಲು, ಪರ್ಸನಲ್ ಎಂಡಿಂಗ್ ಆ. ಸರಿ, ಈಗ ನಾವು ತುಳುವಿನಲ್ಲಿ ಕೊರು ಮತ್ತು ಕೇನೆ ಈ 2 ಕ್ರಿಯಾಧಾತುಗಳಿಗೆ ಭವಿಷ್ಯತ್ ಕಾಲದ ಕ್ರಿಯಾರಚನೆ ಮಾಡುವ. ಕೊರು ಅಂದರೆ ಕೊಡು. ಇದು ಕ್ಲಾಸ್ ಎಗೆ ಸೇರಿದ ಕ್ರಿಯಾಧಾತು. ಹಾಗಾಗಿ ಭವಿಷ್ಯತ್ ಕಾಲದಲ್ಲಿ ಕ್ರಿಯಾರಚನೆ ಮಾಡಲು ಉ ಪ್ರತ್ಯಯ ಸೇರಿಸಬೇಕು. ಕ್ಲಾಸ್ ಎ ಕ್ರಿಯಾಧಾತು ಪ್ಲಸ್ ಉ ಪ್ಲಸ್ ಆಖ್ಯಾತ ಪ್ರತ್ಯಯ. ಕೊರು ಪ್ಲಸ್ ಉ ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ಕೊರು ಪ್ಲಸ್ ಉ ಪ್ಲಸ್ ಎ, ಕೊರುವೆ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಏಕೆಂದರೆ ಕನ್ನಡ ವ್ಯಾಕರಣ ಪ್ರಕಾರ ಹೋದರೆ ಕೊಡು ಎಂಬುದರ ಭವಿಷ್ಯತ್ ಕಾಲದ ಕ್ರಿಯಾರಚನೆ ಕೊಡುವೆ ಎಂದಾಗಿದೆ. ಅಂದರೆ ತುಳುವಿನಲ್ಲಿ ಕೊರುವೆ ಎಂಬುದು ಕನ್ನಡದ ಕೊಡುವೆ ಎಂಬ ಪದಕ್ಕೆ ಸಮನಾಗಿದೆ. ಆದರೆ ಇವೆರಡು ಪದಗಳು ಬೇರೆಯದೇ ಅರ್ಥಗಳನ್ನು ಕೊಡುತ್ತದೆ. ತುಳುವಿನಲ್ಲಿ ಕೊರುವೆ ಎಂಬುದು ಸಂಭವನೀಯತೆ ಅಥವಾ ಅನಿಶ್ಚಿತತೆಯನ್ನು ತೋರಿಸುತ್ತದೆ. ಕನ್ನಡದಲ್ಲಿ ಕೊಡುವೆ ಎಂಬುದು ನಿಶ್ಚಿತ ಭವಿಷ್ಯತ್ ಕಾಲವಾಗಿದೆ. ಅಂದರೆ ಕೊಡುವೆ ಮತ್ತು ಕೊಡುತ್ತೇನೆ ಎರಡೂ ಒಂದೇ ಅರ್ಥವನ್ನು ಕೊಡುತ್ತದೆ. ಮಾತನಾಡುವ ಕನ್ನಡದಲ್ಲಿ ಹೆಚ್ಚಾಗಿ ಕೊಡುತ್ತೇನೆ ಎಂಬುದು ಉಪಯೋಗಿಸಲಾಗುತ್ತದೆ.
ಕನ್ನಡದಲ್ಲಿ ಸಂಭವನೀಯತೆ ಅಥವಾ ಅನಿಶ್ಚಿತತೆಯನ್ನು ಸೂಚಿಸಲು ಬೇರೆಯದೇ ಪದಗಳಿವೆ. ಅವು ಕೊಟ್ಟೇನು ಅಥವಾ ಕೊಡಬಹುದು. ಹಾಗಾಗಿ ತುಳುವಿನಲ್ಲಿ ಕೊರುವೆ ಎಂಬ ಪದವನ್ನು ಕನ್ನಡಕ್ಕೆ ಅನುವಾದಿಸುವಾಗ ಕೊಟ್ಟೇನು ಅಥವಾ ಕೊಡಬಹುದು ಎಂದು ಹೇಳಬಹುದು. ಈ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಕೊರ್ಪೆ ಎಂದು, ಅಂದರೆ ಕೊಡುತ್ತೇನೆ. ಯಾನು ಕೊರುವೆ, ನಾನು ಕೊಟ್ಟೇನು ಅಥವಾ ನಾನು ಕೊಡಬಹುದು. ಈ ಕೊರುವ, ನೀನು ಕೊಟ್ಟೀಯ. ಆಯೆ ಅಥವಾ ಎಂಬೆ ಕೊರುವೆ, ಅವನು ಅಥವಾ ಇವನು ಕೊಟ್ಟಾನು. ಆಲು ಅಥವಾ ಮೋಲು ಕೊರುವಲ್, ಅವಳು ಅಥವಾ ಇವಳು ಕೊಟ್ಟಾಳು. ಅವು ಅಥವಾ ಒಂದು ಕೊರು, ಅದು ಅಥವಾ ಇದು ಕೊಟ್ಟೀತು. ಇಲ್ಲಿ ಭವಿಷ್ಯತ್ಕಾಲದ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಎರಡೂ ಹೂ ಆಗಿರುವುದರಿಂದ ಕೇವಲ ಒಂದೇ ಹೂವನ್ನು ಸೇರಿಸಲಾಗಿದೆ, ಕೊರು. ನಮ ಅಥವಾ ಎಂಕುಲು ಕೊರುವ, ನಾವು ಕೊಟ್ಟೆವು. ನಿಕುಲು ಅಥವಾ ಈರು ಕೊರುವರ್, ನೀವು ಕೊಟ್ಟೀರಿ. ಅಕುಲು ಮೊಕುಲು ಆರು ಅಥವಾ ಮೇರು ಕೊರುವೆರ್, ಅವರು ಅಥವಾ ಇವರು ಕೊಟ್ಟಾರು. ಐಕುಲು ಅಥವಾ ನೇಕುಲು ಕೊರುವ, ಅವು ಅಥವಾ ಇವು ಕೊಟ್ಟಾವು. ಸರಿ, ಈಗ ಇನ್ನೊಂದು ಕ್ರಿಯಾಧಾತು ಕೇನ್ ಎಂಬುದರ ಕ್ರಿಯಾರಚನೆ ಮಾಡುವ. ಕೇನು ಅಂದರೆ ಕೇಳು. ಇದು ಕ್ಲಾಸ್ ಬಿಗೆ ಸೇರಿದ ಕ್ರಿಯಾಧಾತು. ಹಾಗಾಗಿ ಭವಿಷ್ಯತ್ ಕಾಲದಲ್ಲಿ ಕ್ರಿಯಾರಚನೆ ಮಾಡಲು ಯಾವುದೇ ಪ್ರತ್ಯಯವನ್ನು ಸೇರಿಸದೆ ಆಖ್ಯಾತ ಪ್ರತ್ಯಯವನ್ನು ನೇರವಾಗಿ ಕ್ರಿಯಾಧಾತುವಿಗೆ ಸೇರಿಸಬೇಕು. ಕ್ಲಾಸ್ ಬಿ ಕ್ರಿಯಾಧಾತು ಪ್ಲಸ್ ಆಖ್ಯಾತ ಪ್ರತ್ಯಯ. ಕೇನು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ಕೇನು ಪ್ಲಸ್ ಎ ಕೇಣೆ, ಅಂದರೆ ಕೇಳಿಯೇನು ಅಥವಾ ನಾನು ಕೇಳಬಹುದು. ಈ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಕೇಣುವೆ, ಅಂದರೆ ಕೇಳುತ್ತೇನೆ. ಯಾನು ಕೇಣೆ, ನಾನು ಕೇಳಿಯೇನು. ಈ ಕೇಣ, ನೀನು ಕೇಳೀಯ. ಆಯೆ ಅಥವಾ ಎಂಬೆ ಕೇಣೆ, ಅವನು ಅಥವಾ ಇವನು ಕೇಳಿಯಾನು. ಆಲು ಅಥವಾ ಮೋಲು ಕೇಣಲ್, ಅವಳು ಅಥವಾ ಇವಳು ಕೇಳಿಯಾಳು. ಅವು ಅಥವಾ ಒಂದು ಕೇಣು, ಅದು ಅಥವಾ ಇದು ಕೇಳೀತು. ನಮ ಅಥವಾ ಎಂಕುಲು ಕೇಣ, ನಾವು ಕೇಳಿಯೇವು. ನಿಕುಲು ಅಥವಾ ಈರ್ ಕೇಣರ್, ನೀವು ಕೇಳೀರಿ. ಅಕುಲು ಮೊಕುಲು ಆರು ಅಥವಾ ಮೇರ್ ಕೇಣೇರ್, ಅವರು ಅಥವಾ ಇವರು ಕೇಳಿಯಾರು. ಐಕುಲು ಅಥವಾ ನೇಕುಲು ಕೇಣ, ಅವು ಅಥವಾ ಇವು ಕೇಳಿಯಾವು. ಸರಿ, ಈಗ ಇನ್ನೆರಡು ಕ್ರಿಯಾಧಾತು ಆ ಮತ್ತು ಉಪ್ಪು, ಇವುಗಳ ಕ್ರಿಯಾರಚನೆ ಮಾಡುವ. ಆ ಅಂದರೆ ಆಗು. ಇದು ಕ್ಲಾಸ್ ಎಗೆ ಸೇರಿದ ಕ್ರಿಯಾಧಾತು. ಹಾಗಾಗಿ ಭವಿಷ್ಯತ್ ಕಾಲದಲ್ಲಿ ಕ್ರಿಯಾರಚನೆ ಮಾಡಲು ಉ ಪ್ರತ್ಯಯ ಸೇರಿಸಬೇಕು. ಕ್ಲಾಸ್ ಎ ಕ್ರಿಯಾಧಾತು ಪ್ಲಸ್ ಉ ಪ್ಲಸ್ ಆಖ್ಯಾತ ಪ್ರತ್ಯಯ. ಆ ಪ್ಲಸ್ ಉ ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನೆಂಬುದರ ಆಖ್ಯಾತ ಪ್ರತ್ಯಯ ಎ. ಆ ಪ್ಲಸ್ ಉ ಪ್ಲಸ್ ಎ ಅಂದರೆ ಆವೆ, ಅಂದರೆ ಆದೇನು ಅಥವಾ ನಾನು ಆಗಬಹುದು. ಈ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಆಪೆ ಎಂದು, ಅಂದರೆ ಆಗುತ್ತೇನೆ. ಯಾನು ಆವೆ, ನಾನು ಆದೇನು. ಈ ಆವ, ನೀನು ಆದೀಯ. ಆಯೆ ಅಥವಾ ಎಂಬೆ ಆವೆ, ಅವನು ಅಥವಾ ಇವನು ಆದಾನು. ಆಲು ಅಥವಾ ಮೋಲು ಆವಲ್, ಅವಳು ಅಥವಾ ಇವಳು ಆದಾಳು. ಅವು ಅಥವಾ ಒಂದು ಆವು, ಅದು ಅಥವಾ ಇದು ಆದೀತು. ನಮ ಅಥವಾ ಎಂಕುಲು ಆವ, ನಾವು ಆದೇವು. ನಿಕುಲು ಅಥವಾ ಈರ್ ಆವರ್, ನೀವು ಆದೀರಿ. ಅಕುಲು ಮೊಕುಲು ಆರು ಅಥವಾ ಮೇರ್ ಆವೆರ್, ಅವರು ಅಥವಾ ಇವರು ಆದಾರು. ಐಕುಲು ಅಥವಾ ನೇಕುಲು ಆವ, ಅವು ಅಥವಾ ಇವು ಆದಾವು. ತುಳುವಿನಲ್ಲಿ ಆವು ಎಂಬ ಪದವನ್ನು ಹೆಚ್ಚಾಗಿ ಸಮ್ಮತಿ ಸೂಚಿಸಲು ಉಪಯೋಗಿಸಲಾಗುತ್ತದೆ. ಉದಾಹರಣೆಗೆ, ಎಂಕೊಂಜಿ ಸಹಾಯ ಮಲ್ಪುವರೆ, ನನಗೆ ಒಂದು ಸಹಾಯ ಮಾಡುತ್ತೀರಾ? ಆವು ಯಾನ್ ಮಲ್ಪುವೆ, ಆಯಿತು ನಾನು ಮಾಡುತ್ತೇನೆ. ಯಾನಿರೆಗೆ ಎಲ್ಲ ತಿಕ್ಕುವೆ ಆವೆ, ನಾನು ನಿಮಗೆ ನಾಳೆ ಸಿಗುತ್ತೇನೆ ಆಯ್ತಾ? ಆವು ಮಲ್ಲೆಜ್ಜಿ, ಆಯಿತು ಪರವಾಗಿಲ್ಲ. ಸರಿ, ಈಗ ಇನ್ನೊಂದು ಕ್ರಿಯಾಧಾತು ಉಪ್ಪು, ಇದರ ಕ್ರಿಯಾರಚನೆ ಮಾಡುವ. ಉಪ್ಪು ಅಂದರೆ ಇರು.
ಇದು ಕ್ಲಾಸ್ ಬಿಗೆ ಸೇರಿದ ಕ್ರಿಯಾಧಾತು. ಹಾಗಾಗಿ ಭವಿಷ್ಯತ್ ಕಾಲದಲ್ಲಿ ಕ್ರಿಯಾರಚನೆ ಮಾಡಲು ಯಾವುದೇ ಪ್ರತ್ಯಯವನ್ನು ಸೇರಿಸದೆ ಆಖ್ಯಾತ ಪ್ರತ್ಯಯವನ್ನು ನೇರವಾಗಿ ಕ್ರಿಯಾಧಾತುವಿಗೆ ಸೇರಿಸಬೇಕು. ಕ್ಲಾಸ್ ಬಿ ಕ್ರಿಯಾಧಾತು ಪ್ಲಸ್ ಆಖ್ಯಾತ ಪ್ರತ್ಯಯ. ಉಪ್ಪು ಪ್ಲಸ್ ಆಖ್ಯಾತ ಪ್ರತ್ಯಯ. ಯಾನು ಎಂಬುದರ ಆಖ್ಯಾತ ಪ್ರತ್ಯಯ ಎ. ಉಪ್ಪು ಪ್ಲಸ್ ಎ ಉಪ್ಪೆ, ಅಂದರೆ ಇದ್ದೇನೋ ಅಥವಾ ನಾನು ಇರಬಹುದು. ಈ ಕ್ರಿಯಾಪದದ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆ ಉಪ್ಪುವೆ ಎಂದು, ಅಂದರೆ ಇರುತ್ತೇನೆ. ಯಾನು ಉಪ್ಪೆ ನಾನು ಇರಬಹುದು. ಈ ಉಪ್ಪ ನೀನು ಇರಬಹುದು. ಆಯೆ ಎಂಬಿ ಉಪ್ಪೆ ಅವನು ಇವನು ಇರಬಹುದು. ಆಲು ಅಥವಾ ಮೋಲು ಉಪ್ಪಲ್ ಅವಳು ಅಥವಾ ಇವಳು ಇರಬಹುದು. ಅವು ಅಥವಾ ಒಂದು ಉಪ್ಪು ಅದು ಅಥವಾ ಇದು ಇರಬಹುದು. ನಮ ಅಥವಾ ಎಂಕುಲು ಉಪ್ಪ ನಾವು ಇರಬಹುದು. ನಿಕುಲು ಅಥವಾ ಈರ್ ಉಪ್ಪರ್ ನೀವು ಇರಬಹುದು. ಅಕುಲು ಮೊಕುಲು ಆರು ಅಥವಾ ಮೇರ್ ಉಪ್ಪೇರ್ ಅವರು ಅಥವಾ ಇವರು ಇರಬಹುದು. ಐಕುಲು ಅಥವಾ ನೈಕುಲು ಉಪ್ಪ ಅವು ಅಥವಾ ಇವು ಇರಬಹುದು. ತುಳು ಕಲಿಯುವವರಿಗೆ ಸಾಮಾನ್ಯ ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ವ್ಯತ್ಯಾಸ ಗೊತ್ತಾಗದೇ ಇರಬಹುದು. ಆದರೆ ನೀವು ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರಚನೆಯನ್ನು ಸರಿಯಾಗಿ ಕಲಿತರೆ ಅದನ್ನು ಭವಿಷ್ಯತ್ ಕಾಲಕ್ಕೆ ಸುಲಭವಾಗಿ ಬದಲಾಯಿಸಬಹುದು. ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾಪದದಲ್ಲಿ ಕೊನೆಯಲ್ಲಿ ಪು ಅಕ್ಷರ ಕಂಡುಬಂದಲ್ಲಿ ಅದನ್ನು ತೆಗೆದು ಉ ಅಕ್ಷರಕ್ಕೆ ಬದಲಾಯಿಸಿದರೆ ಅದು ಭವಿಷ್ಯತ್ ಕಾಲದ ಕ್ರಿಯಾಪದ ಆಗುತ್ತದೆ. ಹಾಗೆ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾಪದದ ಕೊನೆಯಲ್ಲಿ ಉ ಅಕ್ಷರ ಕಂಡುಬಂದಲ್ಲಿ ಅದನ್ನು ತೆಗೆದು ಹಾಗೆ ಉಚ್ಚರಿಸಿದರೆ ಭವಿಷ್ಯತ್ ಕಾಲದ ಕ್ರಿಯಾಪದ ರಚನೆಯಾಗುತ್ತದೆ. ಈಗ ಕೆಲವು ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾ ರಚನೆಗಳನ್ನು ಭವಿಷ್ಯತ್ ಕಾಲಕ್ಕೆ ಬದಲಾಯಿಸುವ. ಬರ್ಪೆ ಅಂದರೆ ಬರುತ್ತೇನೆ. ಪೋಪೆ ಹೋಗುತ್ತೇನೆ. ತೂಪೆ ನೋಡುತ್ತೇನೆ. ಪನ್ಪೆ ಹೇಳುತ್ತೇನೆ. ತಿನ್ಪೆ ತಿನ್ನುತ್ತೇನೆ. ಉಣ್ಪೆ ಉಣ್ಣುತ್ತೇನೆ ಅಥವಾ ಊಟ ಮಾಡುತ್ತೇನೆ. ಕೇನುವೆ ಕೇಳುತ್ತೇನೆ. ಮಲ್ಪುವೆ ಮಾಡುತ್ತೇನೆ. ತಿಳಿಪುವೆ ನಗುತ್ತೇನೆ. ಬುಲಿಪುವೆ ಅಳುತ್ತೇನೆ. ನಡಪುವೆ ನಡೆಯುತ್ತೇನೆ. ಲೆಪ್ಪುವೆ ಕರೆಯುತ್ತೇನೆ. ಕಾಪುವೆ ಕಾಯುತ್ತೇನೆ. ಈ ಎಲ್ಲ ಕ್ರಿಯಾಪದಗಳು ಸಾಮಾನ್ಯ ವರ್ತಮಾನ ಕಾಲದಲ್ಲಿವೆ. ಬರ್ಪೆ ಈ ಪದದ ಕೊನೆಯಲ್ಲಿ ಪು ಅಕ್ಷರ ಇದೆ. ಹಾಗಾಗಿ ಅದನ್ನು ತೆಗೆದು ಉ ಅಕ್ಷರ ಸೇರಿಸಿದರೆ ಅದು ಬರುವೆ ಎಂದಾಗುತ್ತದೆ. ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಬರ್ಪೆ ಎಂಬುದು ಭವಿಷ್ಯತ್ ಕಾಲದಲ್ಲಿ ಬರುವೆ ಎಂದಾಗುತ್ತದೆ. ಹಾಗೆ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಪೋಪೆ ಎಂಬುದು ಭವಿಷ್ಯತ್ ಕಾಲದಲ್ಲಿ ಪೋವೆ ಎಂದು ಬದಲಾಗುತ್ತದೆ. ಹಾಗೆ ತೂಪೆ ತೂವೆ, ಪನ್ಪೆ ಪಣ್ಣುವೆ, ತಿನ್ಪೆ ತಿನ್ನುವೆ, ಉಣ್ಪೆ ಉಣ್ಣುವೆ. ಕೇಣುವೆ ಈ ಪದದ ಕೊನೆಯಲ್ಲಿ ಉ ಅಕ್ಷರವಿದೆ. ಹಾಗಾಗಿ ಅದನ್ನು ತೆಗೆದರೆ ಕೇಣೆ ಎಂದಾಗುತ್ತದೆ. ಕೇಣುವೆ ಕೇಣೆ. ಹಾಗೆ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಮಲ್ಪುವೆ ಎಂಬುದು ಭವಿಷ್ಯತ್ ಕಾಲದಲ್ಲಿ ಮಲ್ಪೆ ಎಂದಾಗುತ್ತದೆ. ಹಾಗೆ ತೆಲಿಪುವೆ ತೆಲಿಪೆ, ಬುಲಿಪುವೆ ಬುಲಿಪೆ, ನಡಪುವೆ ನಡಪೆ, ಲೆಪ್ಪುವೆ ಲೆಪ್ಪೆ, ಕಾಪುವೆ ಕಾಪೆ. ಸರಿ, ಈಗ ಅನಿಶ್ಚಿತ ಭವಿಷ್ಯತ್ ಕಾಲದಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ಆಯಿ ಸತ್ಯ ಬನ್ನುವೆ, ಅವನು ಸತ್ಯ ಹೇಳಿಯಾನು ಅಥವಾ ಅವನು ಸತ್ಯ ಹೇಳಬಹುದು. ಜಾಗ್ರತೆ ಬೂರ, ಜೋಪಾನ ಬಿದ್ದೀಯ. ಅಕ್ಕುಲು ಎಲ್ಲೆ ಪೋವೇರ್, ಅವರು ನಾಳೆ ಹೋದಾರು ಅಥವಾ ಅವರು ನಾಳೆ ಹೋಗಬಹುದು. ಆಲ್ ಇಲ್ಲಡುಪ್ಪಲ್, ಅವಳು ಮನೆಯಲ್ಲಿರಬಹುದು. ಯಾನಿನಿ ಬೇಗ ಪೋವೆ, ನಾನಿವತ್ತು ಬೇಗ ಹೋದೇನು. ಪೊರ್ತಾವು ಹೊತ್ತಾದೀತು ಅಥವಾ ಹೊತ್ತಾಗಬಹುದು. ಇನಿ ಬರ್ಸಬರು, ಇವತ್ತು ಮಳೆ ಬಂದೀತು ಅಥವಾ ಇವತ್ತು ಮಳೆ ಬರಬಹುದು. ಆಯ್ಗೆ ಬೇಜಾರಾವು, ಅವನಿಗೆ ಬೇಜಾರಾದೀತು. ಅಲೆಗೆ ಖುಷಿಯಾವು, ಅವಳಿಗೆ ಖುಷಿಯಾದೀತು. ಎಂಕ್ ಬಂಗಾವು, ನನಗೆ ಕಷ್ಟ ಆದೀತು. ಅಕ್ಲಿ ಕೋಪ ಬರು, ಅವರಿಗೆ ಕೋಪ ಬಂದೀತು. ಒಂಜತ್ತೊಂಜಿ ದಿನ ಆಯೆ ಪಿರ ಬರುವೆ, ಒಂದಲ್ಲೊಂದು ದಿನ ಅವನು ಹಿಂದಿರುಗಿ ಬಂದಾನು. ನಮ್ಮ ಎಲ್ಲ ಸೈವ, ನಾವು ನಾಳೆ ಸಾಯಬಹುದು. ಪೇರಿನ ಪುಚ್ಚ ಬರು, ಹಾಲನ್ನು ಬೆಕ್ಕು ಕುಡಿದೀತು. ಆಯ ನಿನ್ನಡ ಕೇಣೆ, ಅವನು ನಿನ್ನಲ್ಲಿ ಕೇಳಿಯಾನು.
ಯಾನು 1 ಗಂಟೆ ತುಲೆ ಎತ್ತೆ, ನಾನು 1 ಗಂಟೆಯೊಳಗೆ ತಲುಪಬಹುದು. ನಮಗೆಂದ, ನಾವು ಗೆಲ್ಲಬಹುದು. ಅಕ್ಲು ಸೋಪೇರ್, ಅವರು ಸೋಲಬಹುದು. ದೇವೇರ್ ನಮ್ಮನ್ನು ಮಾಪು ಮಲ್ಪೇರ್, ದೇವರು ನಮ್ಮನ್ನು ಕ್ಷಮಿಸಬಹುದು. ಸರಿ, ಇವತ್ತಿಗೆ ಇಷ್ಟು ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಅನಿಶ್ಚಿತ ಭವಿಷ್ಯತ್ ಕಾಲದಲ್ಲಿ ನಿಷೇಧಾರ್ಥಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.